ಬಂಟ್ವಾಳದ ಶ್ರೀ ವೀರ ಹನುಮಾನ್ ಮಂದಿರದ ವತಿಯಿಂದ 10ನೇ ವರ್ಷದ ಲೇಖನ ಪುಸ್ತಕ ಉಚಿತ ವಿತರಣಾ ಕಾರ್ಯಕ್ರಮ ಭಾನುವಾರ ಸಂಜೆ ಮಂದಿರದ ಆವರಣದಲ್ಲಿ ನಡೆಯಿತು. ಗೌರವಾಧ್ಯಕ್ಷ ಅರುಣ್ ಕುಮಾರ್ ನೂಲಿಯಾಲುಗುತ್ತು ಅವರು ಪುಸ್ತಕಗಳನ್ನು ವಿತರಿಸಿ ಮಾತನಾಡಿ, ಪುಸ್ತಕಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ಅವುಗಳನ್ನು ಸದುಪಯೋಗ ಪಡಿಸಿಕೊಂಡು ಉತ್ತಮ ವಿದ್ಯಾಭ್ಯಾಸ ಪಡೆಯಬೇಕು ಎಂದರು. ini muka dalam begini, anjir ni nama korporat orang pista bergerak putera, asalah ada pun insalah ada mana pun nak kita bertahan jati mata no bulat ini muka berganti nama dalam begini, yani malukan jadi kelasa udara kerja sahaya ni tu cikal udara berganti, yana bangun video kalau tu promote tu, bani bangun malah mana tu sebab segala, apa tu video kalau pada bangun ಹಿಂಗೆ ಪುತ್ತೂರು ಕಾಲೇಜ್ ಕಂಟಿನ್ಯೂ ಯಾಕೆ ಪುತ್ತೂರು ಕುಡ್ಲಡು ಧರ್ಮಸ್ಥಳ ನಿರೀಕ್ಷೆವಾದ ದೇವರಿಗೆ ಪುತ್ತೂರು ನಮಗೆ ಕೆಲಸ. ಗೌರವ ಸಲಹೆಗಾರ ದಿನೇಶ್ ಶೆಟ್ಟಿ ಕೊಂಡಿಜ್ಜ ಮಾತನಾಡಿ, ಕಳೆದ 10 ವರ್ಷಗಳಿಂದ ಅರುಣ್ ಕುಮಾರ್ ನೂಲಿಯಾಲುಗುತ್ತು ಅವರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ವಿತರಣೆ ಮಾಡುತ್ತಿದ್ದಾರೆ. ಇದು ಮಾದರಿ ಕಾರ್ಯ ಹಾಗೂ ಅಭಿನಂದನೀಯ ಎಂದರು. ನಮ್ಮ ಊರಿನ ಮಾರ್ಗದರ್ಶನ ಆಗದ ರೀತಿಯಲ್ಲಿ ಪ್ರತಿ ಮಗುವಿನ ಆಯನ ಶಾಲೆಗಳ ಜೀವನಕ್ಕೆ ಶಾಲೆಗೆ ಹೆಚ್ಚಿನ ಅವಶ್ಯಕತೆ ಆ ಅವಶ್ಯಕತೆಯನ್ನು ಕೂಡ ಆ ಪುಸ್ತಕ ಕಂಪಸ್ ಅವರು ಐದರಿಗೆ ಅಟ್ಲಾಸ್ ಅವರು ಕೂಡ ಭಾಗ್ಯವಾಗಲಿಲ್ಲ ಆತ್ಮಗಳು ಆ ಪುಸ್ತಕ ವಿತರಣೆ ಮಾಡೋಣ ಸದಸ್ಯ ಸಂಜೀವ ಮಂದಿರದ ಪ್ರಧಾನ ಅರ್ಚಕ ಗೋಪಾಲ ಕುಲಾಲ್, ಉತ್ಸವ ಸಮಿತಿ ಅಧ್ಯಕ್ಷ ರಕ್ಷಿತ್, ಮಹಿಳಾ ಸಮಿತಿಯ ಅಧ್ಯಕ್ಷೆ ಮೀನಾಕ್ಷಿ ಮೊದಲಾದವರು ಹಾಜರಿದ್ದರು. 60 ಮಂದಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಿಸಲಾಯಿತು. ಗಣೇಶ್ ದತ್ತನಗರ ಸ್ವಾಗತಿಸಿ ವಂದಿಸಿದರು.